ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ, ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಈಗ ಇದನ್ನ ನಮ್ಮ ಮಂಗಳೂರು ಕಡೆ ಕೂಡ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ, ಆದರೆ ನಾವು ಚಿಕ್ಕವರಿದ್ದಾಗ ಊರಲ್ಲಿದ್ದಾಗ ನಮ್ಮ ಅಜ್ಜಿ ಇದನ್ನ ರೆಗ್ಯುಲರ್ ಆಗಿ ನಮಗೆ ಮಾಡಿ ಕೊಡ್ತಾಯಿದ್ರು. ಈ ತಿಂಡಿನ ಮಾಡೋದಕ್ಕೆ ನಾನು 1 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ. ಇದರಲ್ಲಿ 2 ವಿಧದ ರೈಸ್ ಇದೆ. ಒಂದು ಕುಚ್ಚಲಕ್ಕಿ ಅರ್ಧ ಲೋಟ ಬೆಳ್ತಿಗೆ ಅಕ್ಕಿ. ಇದನ್ನ ನಾನು ನಿನ್ನೆ ರಾತ್ರಿನೇ ನೀರಲ್ಲಿ ನೆನೆ ಹಾಕಿ ಇವಾಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ರುಬ್ಕೊಳ್ಳೋಣ. ಒಂದು ವೇಳೆ ಕುಚ್ಚಲಕ್ಕಿ ಇಲ್ಲದಿದ್ದರೆ ವೈಟ್ ರೈಸೇ ಹಾಕ್ಬೋದು. ಆದರೆ ವೈಟ್ ರೈಸ್ ಹಾಕಿದರೆ ಈ ಕಡುಬು ಇದೆಯಲ್ವಾ, ಅಕ್ಕಿ ಪುಂಡಿ ಅಂತ ಏನಂತೀವಿ, ಅದೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಕುಚ್ಚಲಕ್ಕಿಯನ್ನು ಮಿಕ್ಸ್ ಮಾಡೋದ್ರಿಂದ ಆ ಅಕ್ಕಿ ಕಡುಬು ಅಥವಾ ಪುಂಡಿ ಏನಂತೀವಿ ಅದೊಂದು ಸ್ವಲ್ಪ ಮೆತ್ತಗೆ ಬರುತ್ತೆ. ನಾನು ಮಿಕ್ಸಿಯಲ್ಲೇ ರುಬ್ಕೊಳ್ತಾ ಇದ್ದೇನೆ. ಎಲ್ಲದನ್ನು ಒಂದೇ ಸರಿ ಹಾಕಿ ರುಬ್ಕೋಬಹುದು, ಯಾಕಂತಂದರೆ ಜಾಸ್ತಿ ಅಕ್ಕಿ ಏನಿಲ್ಲ. 1 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ. ನೀರು ಜಾಸ್ತಿ ಬೇಡ, ಒಂದು 1/4 ಲೋಟದಷ್ಟು ನೀರು ಹಾಕೊಂಡು ರುಬ್ಕೊಂಡ್ರೆ ಸಾಕು. ಯಾಕಂತಂದರೆ ಪುಂಡಿಗಾಗಿರೋದ್ರಿಂದ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಇವಾಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಇದನ್ನ ರುಬ್ಬಿ ಇಟ್ಕೊಂಡಿದ್ದೇನೆ ನಾನು. ಇಷ್ಟು ಗಟ್ಟಿ ಬಂದಿದೆ. ಆದರೆ ನಾವು ಇದನ್ನ ಕಡುಬು ಥರ ಮಾಡಬೇಕು ಅಂತಂದರೆ ಇದನ್ನ ಸ್ವಲ್ಪ ನಾವು ಅಂದರೆ ಪಸ ಇದೆಯಲ್ವ ಅದು ಆರಿಸ್ಕೋಬೇಕು. ನಾನು ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೇನೆ. ನಾವು ಇದಕ್ಕೆ ಬಂದ ಮಾಜವನಿ ಅಂತೀವಿ, ಅಂದರೆ ಇದರ ಪಸನ ಸ್ವಲ್ಪ ಆರಿಸ್ಕೋಬೇಕು. ನೀವು ಉರಿ ಮೀಡಿಯಮ್ ಇಟ್ಕೊಂಡು ಈ ಥರ ಮಾಡ್ಬೋದು. ಅದೊಂದು ಚೂರು ಗಟ್ಟಿ ಆದಾಗ ನಮಗೆ ಕಡುಬು ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೀವು ಇದನ್ನ ಮಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆಯಿಂದ ಗಟ್ಟಿ ಆಗುತ್ತೆ. ನೋಡಿ, ಇದೀಗ ಗಟ್ಟಿ ಆಗಿದೆ. ಒಂದು 2 ರಿಂದ 3 ನಿಮಿಷ ನೀವು ಈ ಥರ ಮಾಡಿದರೆ ಸಾಕು. ಕಮ್ಮಿ ಉರಿಯಲ್ಲಿ ಗಟ್ಟಿ ಆಗುತ್ತೆ. ಅಂದರೆ ನಮಗೇನಂದರೆ ಈ ಥರ ನೋಡಿ ಕಡುಬು ಮಾಡೋಕ್ಕೆ ಬರಬೇಕು. ಇಷ್ಟಾದರೆ ಸಾಕು. ಸ್ಟವ್ವಿಂದ ಇಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ಮಾಡಿ, ಅಂದರೆ ಒಂದು ಚೂರು ತಣ್ಣಗಾಗಲಿ. ಮತ್ತು ಕೆಳಗಡೆ ಎಲ್ಲಾದರೂ ಅದು ಗಟ್ಟಿಯಾಗಿದ್ದಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿದಾಗ. ಹಾಗಂತ ತುಂಬ ತಣ್ಣಗಾಗಲಿಕ್ಕೆ ಬಿಡಬಾರ್ದು, ಯಾಕಂತಂದರೆ ಮತ್ತೆ ಆ ಪುಂಡಿ ಮಾಡೋದಕ್ಕೆ ಕರೆಕ್ಟ್ ಆಗಲ್ಲ. ಈಗ ನೋಡಿ, ತುಂಬ ಸುಲಭವಾಗುತ್ತೆ. ಇದನ್ನ ಈ ನೀರು ಪುಂಡಿ ಅಥವಾ ಪೇರ್ ಪುಂಡಿ ಅಂತ ನಾವು ಏನು ಹೇಳ್ತೀವಿ, ಇದಕ್ಕೆ ನೋಡಿ ಇಷ್ಟೇ ದೊಡ್ಡದು ಉಂಡೆ ಸಾಕು. ನೋಡಿ, ಕಡುಬನ್ನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಇವಾಗಿದ್ದ ಬೇಯಲಿಕ್ಕೆ ಇಡಬೇಕು. ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೋಬೇಕು, ಜಾಸ್ತಿ ಬೇಡ. ಈ ಕಡುಬು ಬೇಯಲಿಕ್ಕೆ ಆಗುವಷ್ಟು ಸಾಕು. ಈ ನೀರನ್ನು ನಾವು ಕುದಿಲಿಕ್ಕೆ ಬಿಡಬೇಕು. ಫಸ್ಟ್ ನೀರು ಕುದಿಯುವಷ್ಟರಲ್ಲಿ ನಾವು ಈ ಕಾಯಿ ತುರಿದು ಒಂದು ಮಸಾಲೆ ಅಥವಾ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ, ಕೊತ್ತಂಬರಿ ಬೀಜ. ಒಂದೇ ಒಂದು ಒಣಮೆಣಸು, ರುಚಿಗೆ ಮತ್ತು ಖಾರ ಒಂದು ಸ್ವಲ್ಪ, ಅಂದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 2 ಚಮಚದಷ್ಟು ಬೆಲ್ಲನ ಹಾಕೊತಾ ಇದ್ದೇನೆ. ಅಂದರೆ ಇದೊಂದು ಸ್ವಲ್ಪ ನಾವು ಸ್ವೀಟಿಶ್ ಆಗಿ ಮಾಡ್ತೇವೆ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ. ಉಪ್ಪು ಜಾಸ್ತಿ ಏನು ಬೇಡ. ಚೂರು ಹುಣಸೆ ಹಣ್ಣು, ಆ ಫ್ಲೇವರಿಗಷ್ಟೇ, ಜಾಸ್ತಿ ಏನೂ ಹಾಕೋದು ಬೇಕಾಗಿಲ್ಲ. ಇದಿಷ್ಟನ್ನು ಸೇರಿಸಿ ನಾವು ಇವಾಗ ಒಂಚೂರು ನೀರು ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದ್ರ ಪೇಸ್ಟನ್ನು ರೆಡಿ ಮಾಡ್ತಾ ಇದ್ದೇನೆ. ನೀರು ನೋಡಿ ಕುದೀತಾ ಇದೆ. ಈ ಕುದಿಯುವಂಥ ಟೈಮಲ್ಲಿ ನಾವು ಈ ಅಕ್ಕಿ ಕಡುಬು ಏನಿದೆ ಅದನ್ನ ಹಾಕೋಬೇಕು. ನೀವು ಒಟ್ಟಿಗೆ ಬೇಕಾದರೂ ಹಾಕ್ಕೊಳ್ಳಿ, ಆದರೆ ಬಿಸಿನೀರಾಗಿರೋದ್ರಿಂದ ಮುಖದ ಮೇಲೆ ಹಾರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ನೀರಿಗೆ ಹಾಕಿದ ತಕ್ಷಣ ಸೌಟೇನು ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಚಿಕ್ಕ ಸ್ಪೂನಿಂದ ಒಂದು ಚೂರು ಸೆಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದೇ ಕಡೆ ರಾಶಿ ಬಿದ್ದಾಗಿರುತ್ತಲ್ವ, ಅದನ್ನೊಂದು ಚೂರು ಸರಿ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಬೇಯಬೇಕು. ಒಂದು 2 ನಿಮಿಷ ಬಿಟ್ಟು ನಾವು ಒಂದು ಸ್ವಲ್ಪ ಇದನ್ನ ಮಗಿಸ್ಕೊಳ್ಳೋಣ. ನೋಡಿ, ಈ ಪೇಸ್ಟ್ ರೆಡಿ ಆಗಿದೆ, ಕರೆಕ್ಟಾಗಿ ಬಂದಿದೆ. ಇದನ್ನ ನಾವು ಬೆಂದಾದ ನಂತರ ಅದಕ್ಕೆ ಹಾಕೊಳ್ಳುವಂಥದ್ದು. ನೋಡಿ, ನೀರು ಕುದೀತಾ ಇದೆ. ಒಂದು 2 ನಿಮಿಷ ಆಗಿದೆ. ಅಂದರೆ ಈ ಕಡುಬನ್ನು ಬೇಯಲಿಕ್ಕೆ ಇಟ್ಟಿದ್ದೀನಲ್ವ, ಲೈಟಾಗಿ ಮಗುಚ್ಕೋಬೇಕಂದ್ರೆ ಪೂರ್ತಿ ಅಂದರೆ ನೀವು ಸೌಟಾಗಿ ತಿರುಗಿಸಿದರೆ ಅದು ಕಂಪ್ಲೀಟಾಗಿ ಕದಡಿ ಹೋಗುತ್ತೆ. ಈ ಥರ ಕ್ಲೀನಾಗಿ ಇದು ಬೇಯ್ತಾ ಹೋಗಬೇಕು. ಒಂದು 7-8 ನಿಮಿಷ ನೀವು ಇದನ್ನ ಬೇಯಿಸಬೇಕು ನೀರಲ್ಲಿ, ಯಾಕಂತಂದರೆ ಈ ಕಡುಬು ಚೆನ್ನಾಗಿ ಒಳಗಡೆಯಿಂದ ಬೇಯಬೇಕು. ನೀವೊಂದು ಕೈಯಾಡಿಸ್ತಾ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಉರಿಯನ್ನು ಮೀಡಿಯಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಇದು ಉಕ್ಕಿ ಬರುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಬೆಂದಿದೆ. ಈ ನೀರು ಕೂಡ ನೋಡಿ ದಪ್ಪ ಆಗಿದೆ. ಇವಾಗ ಇದಕ್ಕೆ ನಾವು ಆ ಕಾಯಿ ಮಸಾಲೆ ಏನಿದೆ ಅದನ್ನ ಹಾಕೋಬೇಕು. ಇದಕ್ಕೆ ನಾನು ಕಾಯಿ ಮಸಾಲನ ಹಾಕೊತಾ ಇದ್ದೇನೆ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ಮತ್ತೆ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದೊಂದು ಸ್ವಲ್ಪ ದಪ್ಪ ಆಗಬೇಕು ಮತ್ತು ಚೆನ್ನಾಗಿ ಕುದಿಯಬೇಕು. ಇವಾಗ ನೀವು ಇದಕ್ಕೆ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು, ಅಥವಾ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಕುದೀತಾ ಇದೆ. ನಾನೊಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು ನನಗೆ ಸಪ್ಪೆ ಅಂತ ಅನ್ನಿಸ್ತು. ಮಗಿಸ್ತಾ ಇರಿ, ಇದು ಕುದಿಬೇಕಿದ್ರೂ ಕೂಡ, ಯಾಕಂತಂದರೆ ರೈಸ್ದಾಗಿರೋದ್ರಿಂದ ತಳ ಹಿಡಿಯುತ್ತೆ ಮತ್ತು ತಳದಲ್ಲಿ ಹೋಗಿ ಕೂತ್ಕೊಂಡ್ರೆ ಗಟ್ಟಿ ಆಗುತ್ತೆ. ಸೊ ಈ ಥರ ಮಾಡ್ತಾಯಿರಿ. ಇದು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ರೆಡಿ ಆಗ್ತಾ ಇದೆ. ಕಾಯಿ ಹಾಲು ಮತ್ತು ಕುಚ್ಚಲಕ್ಕಿಯನ್ನು ಹಾಕಿ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ದೇಹಕ್ಕೆ ತಂಪು ಕೂಡ. ನಿಮಗೆ ಬೇಕಾದಷ್ಟು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆಯೇ ಈ ಫ್ಲಿಪ್ಕಾರ್ಟಲ್ಲಿ ಒಳ್ಳೆ ಸೇಲ್ ಇದೆ, ಅಂದರೆ ಈ ಸ್ಟೀಲ್ ಪಾತ್ರೆಗಳದೆಲ್ಲದು. ನಾನು ಅದರದ್ದು ಲಿಂಕ್ ಬೇಕಿದ್ದರೆ ಹಾಕಿರ್ತೀನಿ. ನಿಮಗೆ ಕಮ್ಮಿ ರೇಟಿಗೆ ಒಳ್ಳೊಳ್ಳೆಯ ಪಾತ್ರೆಗಳು ಸಿಗುತ್ತೆ. ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು, ಲಿಂಕನ್ನು ಕ್ಲಿಕ್ ಮಾಡಿದರೆ. ನೋಡಿ,
ಪೇರ್ಪುಂಡಿ ಅಥವಾ ಕೆಲವರು ನೀರು ಪುಂಡಿ ಅಂತ ಕೂಡ ಕರೀತಾರೆ. ರೆಡಿಯಾಗಿದೆ ಅಂದರೆ ನಾವು ಕಡುಬನ್ನು ನೀರಲ್ಲಿ ಬೇಯಿಸ್ತೀವಲ್ವ, ಅದಕ್ಕೋಸ್ಕರ ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ, ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಹಿಂದಿನ ಕಾಲದ ಈ ಸಾಂಪ್ರದಾಯಿಕ ತಿಂಡಿಗಳೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಬಾಕ್ಸಿಗೆ ಬೇಕಾದರೂ ಮಾಡಿ ಕೊಡ್ಬೋದು, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನಿಮ್ಗೆ ಯಾರಿಗಾದರೂ ಈ ತಿಂಡಿಯನ್ನು ತಿಂದ ನೆನಪಿದ್ರೆ ಅಥವಾ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.